ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹಳೆ ಬಂದರು ಸಗಟು ಮಾರುಕಟ್ಟೆಯ ಎಲ್ಲ ಒಳ ರಸ್ತೆಯ ಕಾಮಗಾರಿಗಳು ಅಪೂರ್ಣ ಹಾಗೂ ಅವೈಜ್ಞಾನಿಕವಾಗಿದ್ದು ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬಂದರು ಶ್ರಮಿಕರ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಂಡರು. ಹಳೆ ಬಂದರು ಸಗಟು ಮಾರುಕಟ್ಟೆಯ ಎಲ್ಲ ಒಳ ರಸ್ತೆಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಡೆಸಲಾಗಿರುವ ಅಪೂರ್ಣ ಮತ್ತು ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದಾಗಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಸಂಚಾರಕ್ಕೆ ಅಯೋಗ್ಯವಾಗಿದೆ. ಮಾತ್ರವಲ್ಲದೆ ರಸ್ತೆಯಲ್ಲಿ ಬೃಹತ್ ಹೊಂಡಗಳು ನಿರ್ಮಾಣಗೊಂಡಿವೆ. ಲಾರಿಗಳು ಕೆಸರಲ್ಲಿ ಹೂತು ಹೋಗಿ ಹಾನಿಗೊಳಗಾಗುತ್ತಿವೆ. ಸಗಟು ಮಾರುಕಟ್ಟೆ ಆಗಿರುವುದರಿಂದ ಕಾರ್ಮಿಕರು ಸರಕು ಸಾಗಾಟ ಮಾಡಲು ಕೈಗಾಡಿ ಬಳಸಲು ಅಸಾಧ್ಯವಾಗಿದೆ. ಇದರಿಂದಾಗಿ ಕಾರ್ಮಿಕರು ಆದಾಯ ಇಲ್ಲದೆ ಸಂಕಷ್ಟ ಪಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರಿಗೆ ಹಲವು ಬಾರಿ ಒತ್ತಾಯ ಮಾಡಲಾಗಿದ್ದರೂ ಸಮಸ್ಯೆ ಪರಿಹರಿಸಲು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕಾರ್ಮಿಕರೇ ಕಳೆದ 3 ತಿಂಗಳಲ್ಲಿ ಅನೇಕ ಬಾರಿ ಶ್ರಮದಾನ ಮಾಡಿದ್ರೂ ಪಾಲಿಕೆ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳಲು ನಿರಾಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಬಂದರು ಶ್ರಮಿಕರ ಸಂಘದಿಂದ ಇಡೀ 1 ದಿನ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ಮುಷ್ಕರದ ಜೊತೆಗೆ ಹಳೆ ಬಂದರು ಕಾರ್ಮಿಕ ಕಟ್ಟೆ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿಕೆ ಇಮ್ತಿಯಾಜ್ ಅವರು, ಇಲ್ಲಿಯವರೆಗೆ ನಾವು ಕಾಲಾವಕಾಶವನ್ನ ನೀಡಿದ್ದೇವೆ, ಆದರೆ ಯಾವುದೇ ಪ್ರತಿಕ್ರಿಯೆ ದೊರೆಯುತ್ತಿಲ್ಲ. ಪ್ರತಿನಿತ್ಯ ವಾಹನ ಓಡಾಡುವ ಈ ರಸ್ತೆಯ ಕಾಮಗಾರಿಯೇ ನಡೆಯುತ್ತಿಲ್ಲ. ಇಲ್ಲಿನ ಜನಸಾಮಾನ್ಯರ ನೋವು ಜನಪ್ರತಿನಿಧಿಗಳಿಗೆ ಅರ್ಥವಾಗುತ್ತಿಲ್ಲ. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯವರಿಗೆ ಹೇಗೆ ಮನವರಿಕೆಯಾಗುತ್ತೆ ಎಂಬ ಪ್ರಶ್ನೆ ಎದುರಾಗಿದೆ. ಜೊತೆಗೆ ಮುಂದಿನ 15 ದಿನದೊಳಗೆ ತಾತ್ಕಾಲಿಕ ಪರಿಹಾರವನ್ನ ನೀಡಿ ಮುಂದಿನ ಜನವರಿ ತಿಂಗಳೊಳಗೆ ಈ ರಸ್ತೆಯು ಸಂಪೂರ್ಣ ಕಾಮಗಾರಿ ನಡೆಯದಿದ್ದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಆಗ್ರಹಿಸಿದರು. ನಮ್ಮ ಇಲ್ಲಿನ ಹೋರಾಟ ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಇವತ್ತಲ್ಲ 2 ದಿನ ಮುಂಚೆನೆ ಅದರ ಬಿಸಿ ತಟ್ಟಿದೆ. ಇವತ್ತು ಈ ಒಂದು ಹೋರಾಟದ ಮೂಲಕ ನಾವು ಅವರನ್ನು ಎಚ್ಚರಿಸ್ತಾ ಇದ್ದೇವೆ. ನೀವು ಮಲಗಿದ್ದೀರಿ, ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇವೆ. ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಇದರ ಹಿಂದೆ ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ. ಆದ್ರೆ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಆದ್ರೆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಇದೊಂದು ದಪ್ಪ ಚರ್ಮದ ಪ್ರಾಣಿ ಅಂತ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿನ ಜನಪ್ರತಿನಿಧಿಗಳ ಅವರ ಆ ಒಂದು ಇದು ಕೂಡ ಅವರಿಗೆ ಅರ್ಥ ಆಗಲಿದ್ರೆ, ಅವರ ನೋವು ಕೂಡ ಅರ್ಥ ಆಗಲಿದ್ರೆ ಜನಸಾಮಾನ್ಯರ ನೋವು ಈ ಸ್ಮಾರ್ಟ್ ಸಿಟಿ ಕಂಪನಿಗೆ ಅರ್ಥ ಆಗ್ತದೆ ಅನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲೆಲ್ಲರಿದೆ. ಅಗಲ ಇತ್ತು, ಈಗ ಕಡಿಮೆ ಮಾಡಿ 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 18 ಫೀಟ್ ಆಗಿದೆ. ಸರ್ವೆ ಬರುವಾಗ ಇರ್ತಾರೆ ಅಗಲ ಮಾಡ್ತಾರೆ ಅಂದ್ರೆ ಸರ್ವೆ ಮಾಡಿ ನಂಬರ್ ಮಾಡಿ ಹೋಗ್ತದೆ. ಆಮೇಲೆ ಹೇಳುದು ಎಂತದ್ದು ಹೇಳುದು ಅಗಲ ಆಗ್ತದೆ, ಮತ್ತೆಲ್ಲ ಸರಿ ಆಗ್ತದೆ ಅಂತ. ಅದೇ ಇದುವರೆಗೆ 30 ವರ್ಷ ಆಗಿದೆ, ಬಂದರು ಸರಿ ಆಗ್ಲಿಲ್ಲ. ನೀವು ಆಲೋಚನೆ ಮಾಡಬೇಕು, ಈ ಬಂದರಿಗೆ ಒಂದು ಚರಿತ್ರೆ ಇದೆ. ಎಂತದ್ದು ಚರಿತ್ರೆ ನೀವು ಆಲೋಚನೆ ಮಾಡಬೇಕಿತ್ತು. ಅಂದ್ರೆ ಚರಿತ್ರೆ ಅಂದ್ರೆ ಈ ಮಾರ್ಕೆಟ್ ಎಷ್ಟೋ ವರ್ಷದಿಂದ ಬ್ರಿಟಿಷ್ ಕಾಲದಿಂದ ಇರುವ ಮಾರ್ಕೆಟ್. ಅದರಿಂದ ಅಭಿವೃದ್ಧಿ ಅಂದ್ರೆ ನಿಜವಾಗಿ ಈ ಮಾರ್ಕೆಟ್ಗೆ ಬರಬೇಕಿತ್ತು, ಆದ್ರೆ ಇಲ್ಲ. ಇವತ್ತು ಇಲ್ಲಿಯ ಕಾರ್ಮಿಕರು ಎಲ್ಲರೂ ವರ್ತಕರ ಸಮೇತ ಸ್ವಂತ ವ್ಯಾಪಾರ ಕೂಲಿ ಕೆಲಸದವರ ತನ್ನ ಕೂಲಿ ಕೆಲಸವನ್ನು ಎಲ್ಲ ನಿಲ್ಲಿಸಿ ಇವತ್ತಿನೊಂದು ದಿನೊಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಈ ಮುಷ್ಕರಕ್ಕೆ ಈ ವಾರ್ಡಿನ ಒಬ್ಬ ಜನಪ್ರತಿನಿಧಿಗೆ ನಾನು ಕೂಡ ಸೇರಲಿಕ್ಕೆ ನಾನು ಕೂಡ ಇವರಿಗೆ ಬೆಂಬಲವನ್ನು ನೀಡ್ತಾ ಇದ್ದೇನೆ. ಏನೆಂದರೆ ಈ ರಸ್ತೆಯಲ್ಲಿ ನಮ್ಮದು ಸಾರ್ವಜನಿಕರಾಗಲಿ ನಮ್ಮ ಮತದಾರರು ಎಲ್ಲರೂ ಅವರ ವ್ಯವಸ್ಥೆಯಲ್ಲಿ ಹೋಗೋ ಬರೋ ದಾರಿಯಾಗಿರ್ತದೆ. ಇನ್ಯಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಬಂದು ಇದಕ್ಕೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಎಲ್ಲಿಗೆ ಬಂದು ಮುಟ್ಟಬಹುದು ಅಂತೇಳಿ ನೀವೇ ಆಲೋಚನೆ ಮಾಡೋದು ನಿಮ್ಮ ರೀತಿಯಲ್ಲಿ ಒಳ್ಳೆದಂತೇಳಿ ಈ ಹೋರಾಟಕ್ಕೆ ವಾರ್ಡಿನ ಜನರ ಪರವಾಗಿಯೂ ವಾರ್ಡಿನ ಜನತೆಯ ಸಹಕಾರದೊಂದಿಗೆ ನಮ್ಮ ಸಂಪೂರ್ಣ ಬೆಂಬಲದೊಂದಿಗೆ ಇವತ್ತು ನಾವೊಂದು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಇದರ ಸಂಬಂಧಪಟ್ಟ ಇಲಾಖೆಯವರು ಬಂದು ಇದನ್ನು ವಿಸಿಟ್ ಮಾಡಿ ವ್ಯವಸ್ಥೆಯನ್ನು ಮುಂದುವರಿಸುವುದು ನಾನು ಮಾಧ್ಯಮ ದೃಶ್ಯದ ಮೂಲಕ ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭ ಬಂದರು ಶ್ರಮಿಕರ ಸಂಘದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಹೆಸರಿನಿಂದ ಜಾರುವ ರಸ್ತೆ, ಅನ್ಯಾಯ ಮಾಡಲು ಬಿಡುವುದಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ವಂಚನೆ ಬೇಡ, ಅಭಿವೃದ್ಧಿ ಹೆಸರಲ್ಲಿ ವಂಚನೆ ಬೇಡ.